ಬೋಳಿಯಾರು ಚೂರಿರಿತ ಪ್ರಕರಣದಲ್ಲಿ ಅಮಾಯಕರನ್ನ ಬಂಧಿಸಿ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ಆರೋಪಿಸಿ ಎಸ್ಡಿಪಿಐ ನೇತೃತ್ವದಲ್ಲಿ ಕೊಣಾಜೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಪೊಲೀಸ್ ಠಾಣೆ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಬರುವಂತೆ ಪ್ರತಿಭಟನಾಕಾರರ ಒತ್ತಾಯದ ಹಿನ್ನೆಲೆಯಲ್ಲಿ 2 ಗಂಟೆಗಳ ಕಾಲ ದೀರ್ಘಕಾಲ ಪ್ರತಿಭಟನೆ ಮುಂದುವರಿಯಿತು. ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಬು ಮಾತನಾಡಿ, ಬೋಳಿಯಾರ್ ಘಟನೆಗೆ ಬಿಜೆಪಿ ಹಾಗೂ ಸಂಘ ಪರಿವಾರ ಕಾರಣ ಎಂದು ಕಮಿಷನರ್ ಸ್ಪಷ್ಟವಾಗಿ ಹೇಳಿದರು. ಬಳಿಕ ರಾತ್ರಿ ವೇಳೆ ಮುಸಲ್ಮಾನರ ಮನೆಗೆ ದಾಳಿ ಮಾಡುತ್ತಿದ್ದಾರೆ. ಇದು ಪೊಲೀಸ್ ಇಲಾಖೆ ಎಡವಟ್ಟಿನ ಕಾರಣಕ್ಕೆ ಆಗಿದೆ. ಪೊಲೀಸರ ಕಾಲರ್ ಪಟ್ಟಿ ಹಿಡಿಯುತ್ತೇನೆ ಎಂದ ಶಾಸಕ ಹರೀಶ್ ಪೂಜಾರನ್ನ ಬಂಧಿಸಲು ಪೊಲೀಸರಿಗೆ ದಮ್ಮಿಲ್ಲ. ಸ್ಪೀಕರ್ ವಿರುದ್ಧ ಹೇಳಿಕೆ ನೀಡಿದ ಸಂಘ ಪರಿವಾರದ ನಾಯಕನನ್ನ ಬಂಧಿಸಲು ಆಗಲಿಲ್ಲ. ಹರೀಶ್ ಪೂಜಾರನ್ನ ವಶಕ್ಕೆ ಪಡೆಯಲು ಹೋದಾಗ ತಡೆಯಲು ಬಂದ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿತ್ತು. 80ಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿದೆ. ಆದರೆ ಇವರು ಇಂತಹ ಪ್ರಕರಣದಲ್ಲಿ ವಿಮುಖ ಧೋರಣೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ಮಂಗಳೂರು ಕಮಿಷನರ್ ಬದಲು ಎಸಿಪಿ ಧನ್ಯಾ ನಾಯಕ್ ಆಗಮಿಸಿ ಎಸ್ಡಿಪಿಐ ಮುಖಂಡರು ಸಲ್ಲಿಸಿದ ಮನವಿಯನ್ನ ಸ್ವೀಕರಿಸಿದರು. ಬಳಿಕ ಪ್ರತಿಭಟನೆ ಕೈಬಿಡಲಾಯಿತು. ಅತಾವುಲ್ಲಾ ಜೋಕಟ್ಟೆ, ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಪೊಲೀಸರನ್ನು ಸಂಘ ಪರಿವಾರ ಆಳುತ್ತಿದೆ. ದಕ್ಷಿಣ ಕನ್ನಡ ಪೊಲೀಸರನ್ನು ಸಂಘ ಪರಿವಾರ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಓದ್ತೇವೆ. ದಯವಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಡೆದಂತಹ, ತಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಅದರ ಮನವರಿಕೆ ಮಾಡಿಕೊಂಡು ಇದನ್ನು ಈ ಒಂದು ದಾಳಿಯ ನಾಯಕರು ಬಂಧನ ನಿಲ್ಲಿಸಬೇಕು ಮತ್ತು ಘಟನೆಗೆ ಮೂಲ ಕಾರಣಕರ್ತರಾದ ಬಿಜೆಪಿ ಸಂಘ ಪರಿವಾರ ವ್ಯಕ್ತಿಗಳನ್ನು ಕಠಿಣ ಕಾನೂನಿನಡಿಯಲ್ಲಿ ಬಂಧಿಸಬೇಕು ಎಂದು ಒತ್ತಾಯಿಸಿ ಮನವಿ. ದಿನಾಂಕ 9/6/24ರಂದು ಕೊಣಾಜೆ ಚಲೋ ಅಂತ ಹೇಳುವಂತ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಆವಾಗಲೇ ಇಲ್ಲಿನ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು, ಇಲ್ಲಿನ ಶಾಸಕರ ಕೆಲವು ಚೇಲಾಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿಭಟನೆ ಮಾಡುವುದಕ್ಕೂ ಇಲ್ಲ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೊಳ್ಳುವಂತ ಸುಳ್ಳು ಸುದ್ದಿಗಳು, ಅದೇ ರೀತಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಸುಳ್ಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿದೆ. ಇಲ್ಲಿ ಆ ಪ್ರತಿಭಟನೆಗೆ ಯಾರು ಕೂಡ ಭಾಗವಹಿಸಬಾರದು ಅಂತ ಹೇಳಿಕೊಂಡು, ಅದೇ ರೀತಿ ನಮಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ, ಇಲ್ಲಿನ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮೂಲಕ ಇಲ್ಲಿ ಬರಲಿಕ್ಕೆ ಮಹಿಳೆಯರಿಗೆ ಇವತ್ತು ಬಸ್ ಅನ್ನು ಬುಕ್ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮೂಲಕ ಬಸ್ಸು ಮಾಲಕರ ಸಂಘಕ್ಕೆ ಫೋನ್ ಮಾಡಿಕೊಂಡು ನೀವು ಬಸ್ಸು ಕಳಿಸಬಾರದು, ಬಸ್ಸು ಕಳಿಸಿದ್ರೆ ನಿಮ್ಮ ಮೇಲೆ ಕೇಸು ದಾಖಲಿಸ್ತೇವೆ ಅಂತ ಇಲ್ಲಿ ಪೊಲೀಸರು ಹೇಳುವಾಗ ಇದೆಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಇವತ್ತಿಗೂ ಇಲ್ಲಿನ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಜನ ಸೇರಿದೆ. ಈಗಲೂ ಕೂಡ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಬೋಳಿಯಾರಿನ ಜನತೆಯ ನೋವು ಎಷ್ಟಿದೆ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಇನ್ನು ಪೊಲೀಸ್ ಇಲಾಖೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನಿಮಗೆ ಇಲ್ಲಿರುವಂತಹ ಸಂಘ ಪರಿವಾರದ ಅಥವಾ ಬಿಜೆಪಿಯ ನಾಯಕರನ್ನು ನಿಮಗೆ ಬಂಧನ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಕಳೆದ 15 ದಿನಗಳಿಂದ ಬೋಳಿಯಾರ್ನಲ್ಲಿ ಮಹಿಳೆಯರ ವಿರುದ್ಧ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ. ಪುರುಷರನ್ನು ಬಂಧಿಸುವ ನೆಪದಲ್ಲಿ ರಾತ್ರೋರಾತ್ರಿ ಕಳ್ಳರಂತೆ ಪೊಲೀಸರು ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ದೌರ್ಜನ್ಯಕ್ಕೊಳಪಡಿಸುವುದು, ಅದೇ ರೀತಿ ಮಕ್ಕಳನ್ನು ಭಯಭೀತಗೊಳಿಸುವುದು ಮತ್ತು ಅಷ್ಟು ಮಾತ್ರ ಅಲ್ಲ, ಗರ್ಭಿಣಿ ಮಹಿಳೆಯರಿಗೂ ಕೂಡ ಅವರನ್ನ ಹಿಂಸಿಸುವುದು, ಮಾನಸಿಕವಾಗಿ ಹಿಂಸಿಸುವುದು. ಅದೇ ರೀತಿ ಒಂದು ದಿನವಿಡೀ ಮಹಿಳೆಯನ್ನು ಸ್ಟೇಷನ್ ನಲ್ಲಿ ಕೂರಿಸಿ ಒಂದು ಹೊತ್ತು ಊಟವನ್ನು ಅಥವಾ ನೀರನ್ನು ಕೂಡ ನೀಡದೆ ಕ್ರೌರ್ಯ ಮೆರೆದಂತಹ ಘಟನೆ ಇದು ಬೇರೆಲ್ಲೂ ಅಲ್ಲ, ನಮ್ಮ ಜಿಲ್ಲೆಯ ಬೋಳಿಯಾರ್ನಲ್ಲಿ ನಡೆದಿರೋದು. ಇಲ್ಲಿ ನಾವು ಅರ್ಥೈಸಬೇಕಾಗಿದೆ, ನಮ್ಮ ಮತವನ್ನು ಪಡೆದಂತಹ ನಮ್ಮ ಶಾಸಕರು ಇಂದು ನಮ್ಮ ಪರವಾಗಿ ಇಲ್ಲ.
ನಮ್ಮ ಮತವನ್ನು ಪಡೆದಂತಹ ಒಬ್ಬ ಮುಸ್ಲಿಂ ಶಾಸಕ ಎಂದು ನಾವು ಮತವನ್ನು ನೀಡಿದ್ದೇವೆ. ಆದ್ರೆ ಇಂದು ಅವರು ದುಬೈಯ ಸವಿಯನ್ನುಣ್ಣುತ್ತಿದ್ದಾರೆ, ದುಬೈಯಲ್ಲಿ ಸುತ್ತಾಡ್ತಿದ್ದಾರೆ. ಇಲ್ಲಿ ಪೊಲೀಸರಿಗೆ ನಂಗೆ ಕೇಳುವಂತದ್ದು, ನಿಮ್ಗೆ ಅಮಾಯಕ ಮುಸ್ಲಿಮರೇ ನಿಮ್ಗೆ ಬೇಕಾ? ಇಲ್ಲಿ ನಿಮ್ಗೆ ಅರೆಸ್ಟ್ ಮಾಡೋಕೆ ಅಮಾಯಕ ಮುಸ್ಲಿಮರೇ ಬೇಕಾ? ಅಲ್ಲಿ ಪ್ರಜ್ವಲ್ ನಂತಹ ಕಾಮುಕರನ್ನ ನೀವು ಯಾಕೆ ಅವರ ಮನೆಯ ಮುಂದೆ ಯಾಕೆ ನೀವು ಲಾಠಿ ಪ್ರಹಾರವನ್ನ ಮಾಡಲಿಲ್ಲ? ಇಲ್ಲಿ ನಿಮ್ಮ ಲಾಠಿಯನ್ನ ಮುಸ್ಲಿಮರ ಮೇಲೆ ನೀವು ಕೇವಲ ಯೂಸ್ ಮಾಡ್ತೀರಾ. ಒಂದು ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಾಚ್ಯವಾಗಿ ನುಡಿದಂತಹ ಬಟ್ಟಣ ಮನೆಯ ಮುಂದೆ ಯಾಕೆ ನಿಮ್ಮ ಲಾಠಿ ಪ್ರಹಾರ ನಡೀಲಿಲ್ಲ? ಯಾಕೆ ಆ ಮನೆಗೆ ನುಗ್ಗಿ ನೀವು ಬಾಗಿಲು ಮುರಿದು ಮಹಿಳೆಯರಿಗೆ ದೌರ್ಜನ್ಯ ಎಸಗಲಿಲ್ಲ?